ಬಲ್ತಿರತ್ತ ದಾಯ್ ಬಲ್ತಿರಕ್ಲು ಹಾ ಈಗ ಅಂದ್ರೆ ಒಂದು ಅವರಿಗೆ ಸಂಘದ ಉಳಿತಾಯ ಒಂದು ಸಿಗ್ಬೇಕು. ಅವರು ತುಂಬಾ ಕಷ್ಟದಲ್ಲಿರುವವರು 4 ಮಂದಿ ಇದ್ದಾರೆ, 4 ಮಂದಿ ಕೂಡ ಕಷ್ಟದಲ್ಲಿ ಅವರ ಉಳಿತಾಯ ಅವರಿಗೆ ಸಿಗ್ಬೇಕು. ಅವರು ಕೊಡುದಿಲ್ಲ. ಧರ್ಮಸ್ಥಳದ ದುಡ್ಡು ದಿಕ್ಕಿದೆ 25 ಸಾವಿರ 50 ಸಾವಿರ ಎತ್ತು ಕೊಡ್ತೇನೆ. ನಾನು 1.5 ವರ್ಷ ಆಗ್ತಾ ಬಂತು. ನನಗೆ ತುಂಬಾ ಕಿರಿಕಿರಿ, ತುಂಬಾ ತಡೆಯಲು ನನಗೆ ಅಸಾಧ್ಯ ಅಷ್ಟು ಕಿರಿಕಿರಿ. ನಾನು ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಈಗ ಅಲ್ಲಲ್ಲಿ ಟಾರ್ಚರ್ ಕೊಟ್ಟು ಆತ್ಮಹತ್ಯೆ ಪ್ರಕರಣಗಳು ದಿನ ದಿನ ಜಾಸ್ತಿ ಆಗ್ತಾ ಇದೆ. ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಆಗಿರುವಂತಹ ಅನ್ಯಾಯಗಳ ಬಗ್ಗೆ ಆ ಸ್ವಸಹಾಯ ಸಂಘದ ಸದಸ್ಯರುಗಳೇ ಮಾತಾಡಿದ್ದನ್ನು ನಾವು ಈಗಾಗಲೇ ತುಂಬಾ ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದೇವೆ. ಇದೇ ರೀತಿ ನಾವು ಇರುವೈಲು ಪ್ರದೇಶಕ್ಕೆ ಹೋಗಿದ್ವಿ. ನಮ್ಮನ್ನು ಕರೆದಿದ್ರು. ಸುಮಿತ್ರಾ ಎನ್ನುವರು 1.5 ವರ್ಷದ ಹಿಂದೆ ಅವರು ಇದೇ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ರು. ಈಗ ಅವರು ಬಿಟ್ಟಿದ್ದಾರೆ. ಅವರು ನಮ್ಮನ್ನು ಕರೆದಿದ್ರು. ಧರ್ಮಸ್ಥಳ ಸ್ವಸಹಾಯ ಸಂಘದ ಏನು ಮೀಟಿಂಗ್ಗಳು ಅಲ್ಲಿ ಒಂದು ಯುವಕ ಮಂಡಲದಲ್ಲಿ ನಡೀತಾ ಇತ್ತಂತೆ. ಅಲ್ಲಿಗೆ ಎಲ್ಲ ಸೇರಿದ್ರು. ನಾವು ಕೂಡ ನಮ್ಮನ್ನು ಕೂಡ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರು. ಕೆಲವರೆಲ್ಲ ಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಕೂಡ ಉಳಿತಾಯ ಸಿಗ್ಲಿಲ್ಲ. ಎಷ್ಟು ಸಲ ಕೇಳಿದ್ರು ಉಳಿತಾಯದ ಹಣ ಅವರಿಗೆ ವಾಪಸ್ ಕೊಡ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ನಮ್ಮನ್ನೆಲ್ಲ ಕರೆದಿದ್ರು. ಧರ್ಮಸ್ಥಳ ಸ್ವಸಹಾಯ ಸಂಘದ ಮೇಲೆ ಈಗಾಗಲೇ ಅವರ ಮೇಲೆ ಕೇಸ್ ಇದೆ. ಕ್ಲಿಯರ್ ಆಗೋ ತನಕ ನೀವು ದುಡ್ಡು ಕಟ್ಟಲಿಕ್ಕೆ ಹೋಗ್ಬೇಡಿ ಅಂತ ನಾವು ಕೂಡ ಹೇಳಿದ್ವಿ. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಜನರನ್ನು ಯಾವ ತರ ದೋಚ್ತಾ ಇದ್ದಾರೆ ಅನ್ನೋಂಥದ್ದನ್ನು ಸಾಕ್ಷಿ ಸಮೇತ ಎಲ್ಲ ತೋರಿಸಿದ್ವಿ. ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿನ ಸೇವಾ ಪ್ರತಿನಿಧಿ ಏನಿದ್ದಾರೆ ಅವರಲ್ಲಿ ಬಂದ್ರು. ಅದು ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ. ಅಲ್ಲಿ ಕರೆದಿದ್ದ ಅಲ್ಲ ಅವರೇ ಬಂದಿದ್ದ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿ ವಾರ ಭಾನುವಾರ ಅಲ್ಲಿ ಮೀಟಿಂಗ್ ನಡೀತದೆ. ಮೀಟಿಂಗ್ ಅಲ್ಲೇ ನಡೆಯೋದ್ರಿಂದ ಇಲ್ಲಿ ಜನ ಸೇರಿದ್ದು ನೋಡಿ ಯಾರು ಹೇಳಿದ್ದಾರೆ ಗೊತ್ತಿಲ್ಲ. ಅವರು ಸೇವಾ ಪ್ರತಿನಿಧಿಯವರು ಬಂದ್ರು ಅಂದ್ರೆ ಅವರಿಗೆ ನಾವು ಬಂದಿದ್ದಲ್ಲಿ ಅವರಿಗೆ ಗೊತ್ತಿಲ್ಲ. ನಮ್ಮನ್ನು ನೋಡಿ ಅವರು ಮತ್ತೆ ನಮ್ಮ ಹತ್ರ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಮುಂದೆ ಅವರು ಗಲಾಟೆ ಮಾಡೋದು ಬಿಟ್ಟು ದಾಖಲೆ ಸಮೇತ ಅವರು ಮಾತಾಡ್ಲಿಕ್ಕೆ ಬರುವುದೇ ಇಲ್ಲ ಎಲ್ಲಿ ಕೂಡ. ಯಾಕಂದ್ರೆ ನಮ್ಮ ಮುಂದೆ ಚರ್ಚೆ ಮಾಡ್ಲಿಕ್ಕೆ ಅವರು ಬರುವುದೇ ಇಲ್ಲ. ಅವರು ಸೇವಾ ಪ್ರತಿನಿಧಿ ಏನ್ ಮಾಡಿದ್ರು, ಅಲ್ಲಿಂದ ನಮ್ಮನ್ನೆಲ್ಲ ನೋಡಿ ಅವರು ಅಲ್ಲಿಂದ ಓಡಿ ಹೋದ್ರು. ನಾವು ಕರೆದ್ವಿ, ಬನ್ನಿ ಮಾತಾಡೋಣ, ಅವ್ರಿಗೆ ಉಳಿತಾಯದ ಹಣ ಸಿಗ್ಲಿಲ್ಲ ಅಂತೆ. ಯಾಕೆ ಸಿಗ್ಲಿಲ್ಲ? ಕರೆದಾಗ ಸೀದಾ ಓಡಿ ಹೋದ್ರು. ಎಲ್ಲಿಯೂ ಕೂಡ ಅಷ್ಟೇ, ನಾವು ಓಡಿ ಹೋಗುವುದನ್ನು ವಿಡಿಯೋ ಮಾಡಿಯೇ ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಧೈರ್ಯ ಇದ್ರೆ ನಮ್ಮ ಮುಂದೆ ನಿಂತು ಮಾತಾಡ್ಬೇಕು, ಗಲಾಟೆ ಮಾಡೋದಲ್ಲ. ನೀವು ನಮ್ಮ ಮುಂದೆ ಮಾತಾಡಿ ಚರ್ಚೆ ಮಾಡಿ, ಅದು ನಿಮ್ಮಂದೆ ಆಗುದಿಲ್ಲ. ಅದು ನಿಮ್ಮಿಂದ ಆಗುದಿಲ್ಲ. ನೀವು ಗಲಾಟೆಗೆ ಬರುದು. ನಾವು ಗಲಾಟೆಗೆ ಬಂದಿದ್ದಲ್ಲ. ಅಲ್ಲಿಂದ ಓಡಿ ಹೋಗಿದ್ದನ್ನು ನಾವು ವಿಡಿಯೋ ಮಾಡಿದ್ವಿ. ಬಲೆ 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 ಬಲ್ಪು ಇರತ್ತ ಒಂಜಿ ಮೇಯ್ತು 6 ಬಲ್ತೀರು, ಒಂಜಿ ಮೇಯ್ತು ಮೇರು ಬಲ್ತೀರು. ಬಲ್ತಿರತ್ತ ದಾಯ್ ಬಲ್ತಿರಕ್ಲು ಹಾ ಇದು ಅರ್ಥ ಆಂಡತ ನಿಗ್ಲೆಗೆ ಅರ್ಥ ಆಂಡೈತಿ ತೆಗ್ಲೆ ತುಗ ಎಂಕಲ್ನ ಇದ್ರು ದಾಯ್ ಪಾತಿರ್ ಜೇರ್ ಗೊತ್ತಾಗ್ಲಿ ನನ್ನ ಪಾತಿರೋಡು ನಿಜಾತ ಯಾವತ್ತ పుదరించ అకల పుదరించ మూజంత పుదరి దీప ఒక్కటి ప్రమిళ ఐదు ఒక సేవ ప్రతినిధి ప్రతిభ 20 ఏరియానా
ಇದು ಎಂಕ್ಲೆ ಕಲ್ವೇರ್ ಬಂದ್ಪೇರತ್ತೆ ಇದು ಏರು ಬಲ್ತಿ ನೀರು ನಿಜವಾದ ಎಂಕ್ಲು ಬಲ್ಪಿ ಹೊಡಿತೀನದ ಹೆಂಗ್ಲ ಎಂಕ್ಲ ಪಾತ್ರ ಅಡಿಜ್ಜೇರಾಗ್ಲು. ಮತ್ತೆ ಅವರು ಅವರ ಏನು ಸಮಸ್ಯೆಗಳನ್ನು ನಮ್ಮ ಹತ್ರ ಹೇಳಬೇಕು ಅಂತ ನಾವು ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಯಾರೊಬ್ರು ಬಂದು ಹೇಳಿದ್ರು, ಇಲ್ಲಿ ಯುವಕ ಮಂಡಲದಲ್ಲಿ ನೀವು ಈ ಮೀಟಿಂಗ್ ಎಲ್ಲ ಮಾಡಬೇಡಿ, ಈ ವಿಡಿಯೋಗಳನ್ನು ಮಾಡಬೇಡಿ. ಧರ್ಮಸ್ಥಳದವರು ನಮ್ಗೆ 25,000 ಕೊಟ್ಟಿದ್ದಾರೆ ಈ ಯುವಕ ಮಂಡಲಕ್ಕೆ, ಹಾಗಾಗಿ ಧರ್ಮಸ್ಥಳದ ವಿರುದ್ಧ ಏನಾದ್ರು ವಿಡಿಯೋ ಮಾಡೋದಾದ್ರೆ ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರು. ಅತ್ತೆ ಇತ್ತ ಅಕ್ಕಲ್ ನೋಡ್ರದೆ ಒಂಜಿ ವರ್ಷಾನಿಗೆ ಉಳಿತಾಯ ಕೊರಂದೆ ಸರ್ ಮತ್ತೆ ನಾವು ಹೊರಗಡೆ ಬಂದು ಅವರ ಸಮಸ್ಯೆಗಳನ್ನು ವಿಡಿಯೋ ಮಾಡ್ತಾ ಇದ್ವಿ. ನಾವಿಲ್ಲಿ ಇರುವಲ್ಲಿಗೆ ಬಂದಿದ್ದೇವೆ, ಶಾಲೆಯ ಬಳಿ. ಇಲ್ಲಿ ನಾರಾಯಣ ಗುರು ಮಂದಿರ ಇದೆ ಮುಂದೆ, ಇಲ್ಲಿ ಬಂದಿದ್ದೇವೆ. ಇಲ್ಲಿ ಒಂದು ಸ್ವಲ್ಪ ಇಷ್ಟು ಜನ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಈ ಸಮಸ್ಯೆ ಆಗಿದೆ ಅಂತ ಅವರಿಗೆಲ್ಲ 1.5 ವರ್ಷದಿಂದ ಉಳಿತಾಯ ಎಲ್ಲ ಕೊಡ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಮಗೆ ಫೋನ್ ಮಾಡಿದ್ರು. ಅದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಏನೇನು ಅವರಿಗೆ ಸಮಸ್ಯೆ ಆಗಿದೆ ಅಂತ ಅವರ ಹತ್ರ ಕೇಳೋಣ ಬನ್ನಿ. ಸಂಘದಲ್ಲಿ ಕೂಡ ಇದ್ದೇನೆ. ಈಗ SP ಆಗಿ 3 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ಇವರ ಕಿರಿಕಿರಿ ಎಲ್ಲನೆಲ್ಲ ಇದು ಮಾಡಿ ನಾನು ಸಂಘವನ್ನು ಬಿಟ್ಟಿದ್ದೇನೆ. ಇವರಿಗೆ 1-2 ವರ್ಷದಿಂದ, ಇವರು ತುಂಬಾ ವರ್ಷದಿಂದ ಸಂಘದಲ್ಲಿ ಇದ್ದಾರೆ. ಯಾರು ಇವರು ಇಬ್ಬರು? ಎಷ್ಟು ವರ್ಷ ಆಯ್ತು ಸಂಘದಲ್ಲಿ? ಎಷ್ಟು ವರ್ಷ ಆಯ್ತು? ಯಾರು ಅವರು? 10 ವರ್ಷ. 10 ವರ್ಷ ಆಯ್ತಾ? ಈಗ ಸಂಘ ಬಿಟ್ಟೆತ್ತು ಎಷ್ಟು ವರ್ಷ ಆಯ್ತು? ನಾನು 1.5 ವರ್ಷ. 1.5 ವರ್ಷ. ಉಳಿತಾಯ ಬಾಕಿ ಕೊಡ್ಲಿಲ್ಲ ಇಷ್ಟ ತನಕ? ಕೊಡ್ಲಿಲ್ಲ, ಉಳಿತಾಯ ಕೊಡ್ಲಿಲ್ಲ. ಕೇಳುವಾಗ ಅವರು ನಾಳೆ 3 ವಾರ ಬಿಟ್ಟು 1 ತಿಂಗಳು ಬಿಟ್ಟು ಹಾಗೆ ಕೊಡ್ತಾರೆ. 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು ಬಿಟ್ಟಿದ್ದೀರಾ? ನಾ 3 ವಾರ ಬಿಟ್ಟು ಕೊಡ್ತೇನೆ ಹಾಗೆಲ್ಲ ಹೇಳ್ತೇನೆ. ನನ್ನ ಹತ್ರ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ, ನೀವೇನಾದ್ರೂ ಮಾಡಿ ಅಂತ. ನಾವು ಕೂಡ ಹೋಗಿದ್ದೇನೆ, ಅವ್ರ ಹತ್ರ ಮಾತಾಡಿದ್ದೇನೆ, ಸಂಘದ ಮೆಂಬರ್ ಹತ್ರ ಕೂಡ ನೀವು ಕೂಡ ಅವರಿಗೆ ಏನಾದ್ರು ಮಾಡಿ ಅಂತ. ಈಗ ಇವರೆಲ್ಲ ಎಷ್ಟು ಮಂದಿ ಒಟ್ಟು ಸೇರಿ ಅದೇ ಇವರ ಪರವಾಗಿ, ಹೌದು ಇವರ ಪರ ಇದ್ದಾರೆ. ಈಗ ಕೂಡ ಅವ್ರು ಬಂದ್ರಲ್ಲ, ಅವ್ರ ಕರೆಯುವಾಗ ಕಲ್ಲರಾಗಿ ಓಡಿ ಹೋದ್ರು. ಕಲ್ಲರಾಗಿ ಓಡ್ಕೊಂಡು ಹೋದ್ರು ಅವರು. ಯಾಕಂದ್ರೆ ನಮ್ಮ ಎದುರು ನಿಲ್ಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ, ಉತ್ತರ ಕೊಡ್ಲಿಲ್ಲ. ಈಗ ಅದಕ್ಕೆ ಇವರಿಗೆ ಉಳಿತಾಯದ ಅದೇ ಅವ್ರು ಹೇಳ್ಬೇಕಲ್ಲ, ಯಾರು ಇವರಿಗೆ, ನಮ್ಗೆ ನ್ಯಾಯ ಬೇಕಲ್ಲ. ಇವ್ರು ಕಟ್ಟಿದ ಹಣ, ಅವ್ರ ಹತ್ರ ಸಾಲ ಕೇಳಲಿಕ್ಕೆ ಹೋಗುದಲ್ಲ ಇವರು. ಅಲ್ಲ, ನೀವು ಲೋನ್ ಕರೆಕ್ಟ್ ಆಗಿ ಕಟ್ತಿದ್ದೀರಲ್ಲ? ಈಗ ಲೋನ್ ಇಲ್ಲ. ಈಗ ಅಂದ್ರೆ ಅವರಿಗೆ ಸಂಘದ ಉಳಿತಾಯ ಸಿಗ್ಬೇಕು. ಅವರು ತುಂಬಾ ಕಷ್ಟದಲ್ಲಿರುವವರು, 4 ಮಂದಿ ಇದ್ದಾರೆ. 4 ಮಂದಿ ಕೂಡ ಕಷ್ಟದಲ್ಲಿ, ಅವರ ಉಳಿತಾಯ ಅವರಿಗೆ ಸಿಗ್ಬೇಕು. ಅವರು ಕೊಡುದಿಲ್ಲ. ಇನ್ನೊಂದಂತ ಹೇಳಿದ್ರೆ, ಇನ್ನೊಬ್ರು ಸಂಘದಲ್ಲಿ ಅವರ 8 ವರ್ಷದಿಂದ ಹಣ ಕಟ್ತಾ ಇದ್ದಾರೆ. ಅವ್ರದ್ದು ಅಸಲೇ ಇನ್ನು ಕೂಡ ಇದಾಗ್ತಾ ಇಲ್ಲ, ಕಟ್ತಾನೇ ಇದ್ದಾರೆ ಅವರು. ಸಾಲ ಕಟ್ತಾನೆ ಇದೆ, ಇನ್ನು ಕೂಡ ಅಸಲು ಬಾಕಿ ಇದೆ. 8 ವರ್ಷದಿಂದ ಅವರು 1 ಲಕ್ಷ ತೆಗ್ದಿದ್ದಾರೆ. 8 ವರ್ಷದಿಂದ ಇನ್ನು ಕೂಡ ಅಷ್ಟೊತ್ತಿಗೆ ಬಂದು ಎಲ್ಲ ಗಲಾಟೆ ಮಾಡಿದ್ರು. ರೌಡಿಗಳನ್ನೇ ಕರ್ಕೊಂಡು ಬಂದ್ರು, ಆ ಊರಿನ ರೌಡಿಗಳನ್ನು ಕರ್ಕೊಂಡು ಬಂದ್ರು. ನಮ್ಮ ಮೇಲೆ ಸಮಾಧಾನದಿಂದ ಅವರು ಮಾತಾಡಬಹುದಿತ್ತು. ಅಲ್ಲಿ ಮುಂದೆ ಏನ್ ನಡೀತು ನೀವೇ ನೋಡಿ.
ಎರಡಕ್ಕೆ ಅಂದ್ರೆ ನೀವು ಮಾಡ್ಬೋದು. ಆಪುಜಿ ಯುವಕ ಮಂಡಲ ಯಾರ 10 ಗಂಟೆ 8 ಯುವಕ ಮಂಡಲ ಆಪುಜಿ ಬಕ್ಕ ಆಪುಜಿ ನಿಖಿಲದಲ್ಲ ಬೇಜಾರು ನಿಖಿಲ್ ಕಟ್ಲೆ ಕುಲ್ಲೆ ಎಂಕ್ಲೆದಲ್ಲ ಬರ್ದಿ ಅಂಡ ಎಂಕಲ್ನ ಯುವಕ ಮಂಡಲ ಎಲ್ಲ ಎಂಕ್ಲೆ 10 ಜನ ಉಳ್ಳೇರು ಮುಂದೆ ಕೇಳುವೇರು ಧರ್ಮಸ್ಥಳದ ದುಡ್ಡು ದಿಕ್ಕದಲ್ಲಿ 25 ಸಾವಿರ 50 ಸಾವಿರ ಎತ್ತು ಕೊಡ್ತೇನೆ ಹೊಲ್ತ ದುಡ್ಡು ಅವ್ರು ಬೆಂದದ್ದು ಕೊಡ್ತೀನಿ ಆಗ್ತದ ಮಕ್ಕಳ ಉಳಿತಾಯದ ದುಡ್ಡು ಈರು ಸೀದಾ ಬಂದ ಈರು ಮುಂದೆ ತಿರ್ಗಿ ಬೇವಲೆ ಅಮ್ಮ ಕಂಪೌಂಡ್ ಎಂಕಲ್ ಕಟ್ದಿನ ಸಂತೋಷರೇ అక్కలేకుండదు ఏది సమస్య ఉంది ಎಂಕಲ್ ದಾಲ ಬರ್ತೇನೆ ಪಾರ್ದು ಜಮ್ ಎಂಕಲ್ ಮಿತ್ತು ದಾಯ ನಿಖಿಲ ಒಂಜಿ ಯೂಟ್ಯೂಬ್ ನಿಖಿಲ ವಿಡಿಯೋ ಒಂಜಿ ಪ್ಲೇ ಆಡ್ ಬೊಕ್ಕ ಎಂಗಲ್ ತೂಪ ತೂಕ ನಿಖಿಲ ಒಂಜಿ ವಿಡಿಯೋ ಪ್ಲೇ ಆಡ್ ಎಂಗಲ್ ಬಾದು ವೈಟ್ ಮಾಡಿ ನಿಖಿಲ ವೈಟ್ ಮಾಡ್ದ ಹಾಕಿದ್ದೀನಿ ನಿಖಿಲ ವಿಡಿಯೋ ಪ್ಲೇ ಮಾಡಿ ಒಂಚೂರು ಬುದಾರ್ ಬರಡಿ ವೈಟ್ ಮಾಡ್ದ ಹಾಕಬೇರೆ ಹಾ ತಬಣ್ಣ ಎಂಗಲ್ ಈ ಸಂಸ್ಥೆ ಹತ್ರ ಮಲ್ಲ ಆಯ್ತು ನಾನು ಈತೆ ಬೈತಾನೆ ಆ ಸಂಸ್ಥೆ ಅಮ್ಮನ ಪರವಾಗಿ ಅಕಲ್ ಎತ್ತಿನಿಕೆ ಎಂಕಲ್ ಬರ್ತೀನಕ್ಕ ದಾಹಿ ಪೊಕ್ಕಡ ಗಲಾಟೆ ಆಲ್ತೊಂದ ಅಂದು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಿ ಬರಬಲ್ಲಿ ಅದೇ ಏರ್ನ ಬರ್ದಿನ ಆತ ಅಕಲ್ ಬಲ್ತಾರೆ ಬಂದಿದ್ದಾರೆ ಅಂದು ಬಲ್ತಿನ ದಾಯ ದಾಯ ಬಲ್ತೀನಿ ಎಂಕಲ್ದ ಬಾತರ ಎಂಕಲ್ದ ಪೋಡಿಗೆನಾ పండుగ పోడతే లాకలు లెత్తే అక్కడ పన్నోడ ఆవుబుడి దేక పొక్కడే గలట నంపి ఎంగల్ గలట అన్పేరు హత్తి నగల హత్తి ಮೀಟಿಂಗ್ ನಮ್ಮ ಮೀಟಿಂಗ್ ಬಲ್ದವರು ಮೀಟಿಂಗ್ ಹಾಕೊಂಡದ್ದು ಮೂಲೆ ನಿಂತೀನಿ ಮೀಟಿಂಗ್ ಬಲ್ದ ಮೀಟಿಂಗ್ ಹಾಕೊಂಡು ಮತ್ತೆ ನನ್ನ ಎಡ್ಡೆ ಅಂಡತಿ ನನ್ನ ಮೀಟಿಂಗ್ పోయి ತಿನ್ನಾಂಡ ಇನಿ ಶುರು ಆಗ್ತಾ ಇತ್ತು ನಿಕ್ಕಲು ಬರ್ತಾರೆ ಶುರು ಆಗ್ತಾ ಮೂಜಿ ತಿಂಗಳು ನಿಂತು ಮೂಲೆ ಹಾಕೊಂಡು ಬೇತ ಒಲ್ಲ ಬೊಕ ಎಂಜಿನ ಗೊತ್ತುಂಡಿ ಎಂಕಲಿಗೆ ದಾಲ ಇತ್ತೆ ಆಯ್ನ ವಿಷಯ ಬೇಜಾರಿಜ್ಜಿ ನೆರೆದು ಮಲ್ಲ ಮಲ್ಲ ಆತನಿ ಎಂಕಲ ಇಂತು ಪೂರ ಆಯ್ನ ಎಡ್ಡೆನಿ ಎಡ್ಡೆ ಅಂಡ ಎಡ್ಡೆ ಅಂಡ ಕಟ್ಟರೆಲ್ಲ ಬಿಡೋಡ್ತಿ ನಾನು ಏರೆಲ್ಲ ಕಟ್ಟರೆ ಬಿಡೋಡು ಎಂಕಲು ಉಲ್ಲ ಎಂಕಲು ಬರ್ತ ನೋಡಿ ಇಷ್ಟೆಲ್ಲ ಆದ್ಮೇಲೆ ನನ್ನ ಮೈಕ್ ನನ್ನ ಕ್ಯಾಮರಾ ಎಲ್ಲ ಕಿತ್ಕೊಂಡು ಬಿಸಾಕಿದ್ರು. ನನ್ನ ಮೈಕ್ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಮತ್ತೆ ಅದು ಕೇಬಲ್ ಎಲ್ಲ ಮಿಸ್ ಆಗಿದೆ. 15,000 ಐಟಮ್ ಏನಿದೆ ನಂದೆಲ್ಲ ಮಿಸ್ ಆಗಿದೆ. ನಾನು ನೇರವಾಗಿ ಇದನ್ನು ನಾನು LH ಮಂಜುನಾಥ್ ಅವರಿಗೆ ಅಪವಾದ ಮಾಡ್ತಾ ಇದ್ದೀನಿ. ನಿಮ್ಮಿಂದಾಗಿ ಈಗೆಲ್ಲ ಗಲಾಟೆ ನಡೀತಾ ಇದೆ. ನಿಮ್ಮಿಂದಾಗಿ ನಿಮಗೆ ಕೂತಲ್ಲಿ ದುಡ್ಡು ಬರಬೇಕಷ್ಟೇ. ಮತ್ತೆ ಏನು ಯಾರು ಸತ್ರು ಏನಾದ್ರೂ ನೀವು ಊರಿನ ಜನರ ಮಧ್ಯೆ ಎಲ್ಲ ನೀವು ಗಲಾಟೆ ಮಾಡಿಸ್ತಾ ಇದ್ದೀರಾ. ನೀವು ಯಾಕೆ ಬರುವುದಿಲ್ಲ? ನೀವು ಮಾತಾಡಬೇಕಲ್ಲ. ನಾವೀಗ 8-9 ತಿಂಗಳಿಂದ ನಿಮ್ಮ ಮೇಲೆ ಅಪವಾದ ಮಾಡ್ತಾ ಇದ್ದೇವೆ. ಈಗ ಜನಗಳಿಗೆ ಇದರಿಂದಲೇ ಅರ್ಥ ಆಗಬೇಕು ಇವರು ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ಇವರದ್ದು ತಪ್ಪಿದೆ. ಎಲ್ಲಿಯೂ ನಾವು ಹೋದ್ರೂ ಕೂಡ ಹೇಳುವುದಷ್ಟೇ, ನಿಮ್ಮ ಸ್ವಸಹಾಯ ಸಂಘದ ಪುಸ್ತಕ ತೆಗೆದು ನೀವು ಲೆಕ್ಕ ಮಾಡಿ. ಎಲ್ಲರೂ ಈಗ ಲೆಕ್ಕ ಮಾಡಿ ನೋಡ್ತಾ ಇದ್ದಾರೆ, ಅವರಿಗೆಲ್ಲ ಅರ್ಥ ಆಗ್ತಾ ಇದೆ. ನಿಮ್ಮದು RBI ಪರ್ಮಿಷನ್ ಇಲ್ಲ, ನಿಮ್ಮ ಮೇಲೆ ಕೇಸ್ ಆಗಿದೆ, ನೀವು ಇಷ್ಟು ಬಡ್ಡಿ ಹಾಕ್ತಾ ಇದ್ದೀರಾ, ಇಷ್ಟು ಇನ್ಶೂರೆನ್ಸ್ ಹಣ ತಗೊಳ್ತಾ ಇದ್ರೆ, ಅದು ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಇನ್ಶೂರೆನ್ಸ್ ಕೊಡ್ತಾ ಇದ್ದೀರಾ,
ಜನರಿಂದ ದೋಚ್ತಾ ಇದ್ದೀರಾ, ಇದ್ರ ಬಗ್ಗೆ ನಾವು ಹೇಳೋದು ಅಷ್ಟೇ. ಇದಕ್ಕೆ ಜನಗಳೇ ಉತ್ತರ ಕೊಡಬೇಕು. ನಾವು ಏನು ಅವರ ಪರ್ಸನಲ್ ವಿಷಯ ಮಾತಾಡ್ಲಿಕ್ಕೆ ಹೋಗಿದ್ದಲ್ಲ. ನಾವೀಗ 8-9 ತಿಂಗಳಿಂದ ಇದೇ ಸ್ವಸಹಾಯ ಸಂಘದ ಬಗ್ಗೆ ಈಗಾಗಲೇ 50-60 ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ. ನೀವು ಅದನ್ನು ಸಮಸ್ಯೆಗೆ ಪರಿಹಾರ ನೀವು ಮಾಡ್ಬೋದಿತ್ತಲ್ಲ. ಈಗ ಸಂಘ ಬಿಟ್ಟವರಿಗೆ ಉಳಿತಾಯ ಹಣ ವಾಪಸ್ ಕೊಡಬೇಕಲ್ಲ, ಅದ್ಯಾಕೆ ನೀವು ಕೊಡಲಿಲ್ಲ? ನಾವು ಅದನ್ನು ಕೇಳಿದರೆ ತಪ್ಪು, ಅದನ್ನು ನೀವು ಮಾಡಲಿಲ್ಲ ಯಾಕೆ? ಈಗ 1 ವರ್ಷದಿಂದ ಅವ್ರು ಕೇಳ್ತಾ ಇದ್ದಾರೆ. ಅವರು ಬಡವರು, ಅವರು ಶ್ರೀಮಂತರು ಯಾರು ಕೂಡ ಧರ್ಮಸ್ಥಳ ಸ್ವಸಹಾಯ ಸಂಘಕ್ಕೆ ಸೇರುವುದಿಲ್ಲ, ಅವರು ವಿಷಯಕ್ಕೆ ಕೂಡ ಬರುವುದಿಲ್ಲ. ನಮಗೆ ಯಾಕೆ ಅಂತ ಸುಮ್ಮನೆ ಇರ್ತಾರೆ. ಈಗ ನಿನ್ನೆ ಬಂದು ಗಲಾಟೆ ಮಾಡಿದವರು ಕೂಡ ಅವರು ಸ್ವಸಹಾಯ ಸಂಘದ ಸದಸ್ಯರುಗಳಲ್ಲ. ಏನಲ್ಲಿ ರಾಜೇಶ್ ಅಂತ ಬಂದರು, ನಮ್ಮನ್ನಲ್ಲಿ ಕೊಲ್ತೇನಂತ ಹೇಳಿದರು. ಇಲ್ಲೇ ಕೊಲ್ತೇನೆ, ನಿಮ್ಮನ್ನೆಲ್ಲ ಹೋಗ್ಲಿಕ್ಕೆ ಬಿಡುವುದಿಲ್ಲ, ನಿಮ್ಮನ್ನು ಇಲ್ಲೇ ಹೊಡೆದಾಕ್ತೇವೆ. ಅವರೇನು ಸಂಘದ ಸದಸ್ಯರಲ್ಲ, ಅದಕ್ಕೆ ಸಂಘಕ್ಕೆ ಸಂಬಂಧನೇ ಇಲ್ಲ. ಅವರು ಯುವಕ ಮಂಡಲದ ಸದಸ್ಯರಂತೆ. ಯುವಕ ಮಂಡಲದವರಾದರೆ ಅಲ್ಲಿಂದ ನಾವು ಹೊರಗೆ ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ಹೊರಗೆ ಬಂದು ಮಾತಾಡ್ತಾ ಇದ್ದೀವಿ. ಯುವಕ ಮಂಡಲಕ್ಕೆ 25,000 ಧರ್ಮಸ್ಥಳ ಕೊಟ್ಟಿದ್ದಾರೆ ಅಂತ ಅವರ ಬಗ್ಗೆ ಮಾತಾಡಬಾರ್ದು ಅಂದರೆ ಅವರ ತಪ್ಪುಗಳನ್ನು ಮಾತಾಡಲೇಬಾರ್ದಾ? ಈಗ 25,000 ಧರ್ಮಸ್ಥಳದವರು ಕೊಟ್ಟಿದ್ದಾರೆ ಅಂದರೆ ಎಲ್ಲಿಂದ ಕೊಟ್ಟಿದ್ದಾರೆ? ಅವರೇನು ದುಡಿದು ತಂದು ಕೊಟ್ಟಿದ್ದಾರಾ? ಅಲ್ಲಲ್ಲ, ದುಡಿದು ತಂದು ಕೊಟ್ಟಿಲ್ಲಲ್ಲ. ಇದೇ ಬಡವರ ಉಳಿತಾಯದ ಹಣ, ಬಡ್ಡಿ ಹಣ, ಅಲ್ಲಿ ಸಾವಿರಾರು ಜನರನ್ನು ದೋಚಿರುವಂಥ ಹಣ, ಡಬ್ಬಿಯ ಹಣ, ಎಷ್ಟು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಎಲ್ಲ ದಂಧೆಗಳು ಮಾಡ್ತಾ ಇದ್ದಾರೆ. ಎಲ್ಲ ಈಗಾಗಲೇ ವಿಡಿಯೋಗಳು ತುಂಬ ಬಂದಿದೆ, ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಹೇಳಬೇಕಾಗಿಲ್ಲ ಇನ್ನೊಮ್ಮೆ. ಇದೇ ಹಣವನ್ನಲ್ಲ ಇವರು ಕೊಡೋದು. ನಾವು ಅಲ್ಲಿಂದ ಬಂದ ಮೇಲೆ ಮತ್ತೆ ಮರು ದಿವಸ ನಮಗೆ ಅಲ್ಲಿನ ಏನು ಸುಮಿತ್ರಾ ಅವರು ಕರೆದಿದ್ರು ನಮ್ಮನ್ನು. ಅವರು ನನಗೆ ಕಾಲ್ ಮಾಡಿದ್ರು. ಅವ್ರು ಏನು ಮಾತಾಡಿದ್ರು ಅಂತ ಕೇಳಿ. ಹಲೋ ಹಲೋ, ಹೇಳಿ ಹೇಳಿ, ಯಾರು? ನಾನು ಇಲ್ಲಿ ಇರುವೆಲಿಂದ ನಿನ್ನೆ ನೀವು ನಮ್ದೊಂದು ಇದಕ್ಕೆ ಸಂಘದೊಂದು ಸಮಸ್ಯೆ ಇದ್ದ ವಿಷಯಕ್ಕೆ ನಾನು ಗೊತ್ತಾಯ್ತು. ಹೇಳಿ ಹೇಳಿ ಹೇಳಿ. ಈಗ ಅದು ನಾವು ನಿನ್ನೆ ವಿಡಿಯೋ ಮಾಡಿದ್ದೇವಲ್ಲ, ನೀವು ವಿಡಿಯೋ ಎಲ್ಲ ಹಾಕಿ ನಮ್ಮ ಇಲ್ಲಿ ಎಲ್ಲ ಜನಗಳೆಲ್ಲ ತುಂಬಾ ಮಂದಿ ಎಲ್ಲ ಕೇಳ್ತಾ ಇದ್ದಾರೆ, ಎಲ್ಲಿ ಅದು ವಿಡಿಯೋ ಎಲ್ಲಿ ನೀವು ಮಾಡಿದ್ದು ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ತುಂಬಾ ಜನ ಕೇಳ್ತಾ ಇದ್ದಾರೆ. ಮತ್ತೆ ಅದು ನೀವು ಹಾಕಿ. ಈಗ ಉಳಿತಾಯದ ಏನಾದ್ರು ನಿನ್ನೆ ಮಾತಾಡುವಾಗ ಅವರು ಬಂದು ಧಮ್ಕಿ ಹಾಕಿದ್ದಾರೆ, ಅದೇ ನಾವು ಕೊಡ್ತೇವೆ ಆ ತರದ್ದು ಏನಾದ್ರು ಭರವಸೆ ಕೊಟ್ಟಿದ್ದಾರೆ ನಿಮ್ಗೆ? ಹೇಳಿದ್ದಾರೆ? ಇಲ್ಲ ಇಲ್ಲ, ಏನು ಭರವಸೆ ಅವರು ಕೊಡ್ಲಿಲ್ಲ ಉಳಿತಾಯದ ಬಗ್ಗೆ, ಏನಿಲ್ಲ. ನೋಡಿ, ನಾವು ಆ ಸಂಘದೊಂದು ಸಮಸ್ಯೆ ಇದ್ದ ಕಾರಣ ನಿಮ್ಮನ್ನು ಕರೆಸಿ ಮಾತಾಡ್ಲಿಕ್ಕೆ ನಾವು ನಿಮ್ಮನ್ನು ಕರೆದದ್ದು. ನೋಡಿ, ಅವರು ಸಂಘದ ತುಂಬಾ ಸಮಸ್ಯೆ ಇದೆ ನೋಡಿ. ಅವರು ಉಳಿತಾಯದ ಹಣವನ್ನು ಕೊಡುವ ಇದುವೇ ನಮಗೇನು ಹೇಳಿಲ್ಲ. ಅದೇ ನೋಡಿ, ನಾವು ಮಾತಾಡ್ತಿರುವಾಗ ವಿಡಿಯೋ ಮಾಡಿ ಹಾಕುವ, ಅವರ ಸಮಸ್ಯೆಯನ್ನು ಹೇಳಿ ಅಂತ ನೀವು ಹೇಳುವಾಗ ವಿಡಿಯೋ ಅವರು ಬಂದು ನೋಡಿ, 2 ಹೆಂಗಸು, ಆ ದೀಪ ಮತ್ತೆ ಆ ಪ್ರಮೀಳಾ ಅಂತ ಎನ್ನುವ ಇಬ್ಬರು ಹೆಂಗಸರು ಬಂದು, ಅವರೆಂತ ಪ್ರತಿನಿಧಿಗಳ? ಇಲ್ಲಪ್ಪ, ಇಲ್ಲ, ಬರೇ ಒಂದು ಸಂಘದ ಸದಸ್ಯರು ಅಷ್ಟೇ, ಒಂದು ಬೇರೊಂದು ಸಂಘದ ಸದಸ್ಯ. ಅವರು ಬಂದು ನನ್ನ ಕ್ಯಾಮರಾ ಎಲ್ಲ ಕಿತ್ತ ಬಿಸಾಕ್ಬೇಕು, ಅಲ್ಲೇ ಮಾಡ್ಬೇಕು ಅಂದ್ರೆ ಅವ್ರಿಗೆ ಏನ್ ಹಕ್ಕಿದೆ? ಈಗ ನಾವೇನೋ ಗಲಾಟೆ ಮಾಡ್ಲಿಕ್ಕೆ ಬಂದಿದ್ದ, ನಾವು ನಿಮ್ಮ ಸಮಸ್ಯೆಯನ್ನು ಕೇಳಲಿಕ್ಕೆ ಬಂದಿದ್ದೆ. ಯಾಕಂದ್ರೆ ಇದೇ ತರ ತುಂಬಾ ಕಡೆ ಕರೀತಾ ಇದ್ದಾರೆ. ನಾವು ಅದಕ್ಕೆ ಹೋಗಿ ಅವರಿಗೆ ಸಾಂತ್ವನ ಹೇಳುವಂತದ್ದು. ಈ ತರ ಒಂದು ವಿಡಿಯೋ ಮಾಡಿ ಆದ್ರೂ ಅವರಿಗೆ ಜನಗಳಿಗೆ ಗೊತ್ತಾದಾಗ ಅವರೇನು ಒತ್ತಡ ಹಾಕುವಾಗ ಏನಾದ್ರು ಸಿಗ್ಲಿ ಅಂತ. ಈಗ ನೋಡಿ, ನಿಮ್ಮಲ್ಲಿ ಈಗ ನಿನ್ನೆ ಕೂಡ ಅಲ್ಲಿ ನಾವು ಬರುವಾಗ ನೀವೆಲ್ಲ ಹೇಳಿದ್ರಿ, ಇನ್ನು ಮುಂದೆ ನಾವೆಲ್ಲ ಯಾರು ಕೂಡ ಕಟ್ಟುವುದಿಲ್ಲ, ಇವರ ಈಗ ಏನು ಉಳಿತಾಯ ಅಮೌಂಟ್ ಇದೆ ಅದು ಸಿಗುವ ತನಕ ಕಟ್ಟುವುದಿಲ್ಲ ಅಂತ. ಬೇರೆಯವರೆಲ್ಲ ಏನ್ ಹೇಳ್ತಾ ಇದ್ದಾರೆ ಬೇರೆ ಎಲ್ಲ ಜನ? ನೋಡಿ ಸರ್, ಏನಂತ ಹೇಳಿದ್ರೆ ನಾವು ಹೇಳುದು, ನಾವು ನಿನ್ನೆ ಕೂಡ ಅದೇ ಮಾತಾಡಿದ್ದು ನೋಡಿ. ನಿನ್ನೆ ಅವರ ಹಣ, ಉಳಿತಾಯದ್ದು ಹಣ ಅವರಿಗೆ ಸಿಗ್ಬೇಕು, ಸಿಗದಿದ್ರೆ ನಾವು ಕಟ್ಟುದಿಲ್ಲ ಹಣವನ್ನು ಅಂತ. ಈಗ ಬೇರೆಯವರು ಕೂಡ ಅದೇ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಪಾಪದವರದ್ದು ಒಂದು ಹಣವನ್ನು ಅವರು ಕೊಡ್ಬೇಕು. 1.5 ವರ್ಷದಿಂದ ಕಾಯ್ತಿದ್ದಾರೆ. ಅದು ಅಲ್ಲದೆ ಅವರೊಂದು ಮೊನ್ನೆ ನಾವು ಆ SP ಹತ್ರ ಮಾತಾಡುವಾಗ 3 ವಾರದಲ್ಲಿ ನಿಮ್ಗೆ ಕೊಡ್ತೇನೆ ಅಂತ ಕೂಡ ಹೇಳಿದ್ದಾರೆ. 3 ವಾರ ಕಳೆದು ಹೋಯ್ತು, 3 ವಾರ ಅಲ್ಲ, 1 ತಿಂಗಳೇ ಕಳೆದು ಹೋಯ್ತು. ಅವ್ರು ಇನ್ನು ಕೂಡ ಆ ಹಣವನ್ನು ಅವ್ರಿಗೆ ಕೊಡುವ ಇದಿಲ್ಲ. ಅದನ್ನು ಕೇಳುವಾಗ ನೋಡಿ, ಅವರು ಸಮಾಧಾನದಿಂದ ಬಂದು ಒಂದು ಹೇಳ್ಬೋದಿತ್ತು ನಮ್ಗೆ ಸಮಾಧಾನ. ಅದು ಹೇಳಿದ್ಮೇಲೆ ನಾವು ಅಲ್ಲಿ ಯುವಕ ಮಂಡಲದಿಂದ ಹೊರಗೆ ಬಂದು ಮಾತಾಡಿದ್ದಾರೆ. ಹೌದು, ಇಲ್ಲಿ ಕೂಡ ಮಾತಾಡ್ಬೇಡಿ, ಅಲ್ಲಿ ಆಚೆ ಹೋಗಿ ಅಂತ ಹೇಳಿದ್ರೆ ಮುಗೀತ ಅಲ್ಲಿಗೆ. ಅಲ್ಲ, ನಾವು ನೋಡಿ ಯುವಕ ಮಂಡಲದಿಂದ ಹೊರಗೆ ಬಂದಿದ್ದೇವೆ. ನಾವು ಹೊರಗೆ ಬಂದು ಮಾತಾಡಿದ್ದು ನಾವು ಅಲ್ಲ. ಅಲ್ಲಿ ನೋಡಿ, ಇವರು ಯಾರೋ ಒಬ್ಬನನ್ನು, ಅವರು ಸಂಘದ ಸದಸ್ಯನಲ್ಲ, ಸಂಘಕ್ಕೆ ಸಂಬಂಧಪಟ್ಟವನೇ ಅಲ್ಲ, ಆ ಗಂಡಸು ಬಂದ್ರು ನೋಡಿ, ಒಬ್ರೊಬ್ರು ಬಂದ್ರು. ರಾಜೇಶ್. ಅದೇ ಅವರಿಗೆ 25,000 ಕೊಟ್ಟಿದ್ದಾರಂತಲ್ಲ ಯುವಕ ಮಂಡಲಕ್ಕೆ ಧರ್ಮಸ್ಥಳದಿಂದ.
ನೋಡಿ ನಾನೊಂದು ಕೇಳುದು, ಈಗ ಅಲ್ಲಿ ಸಂಘದ ಮೀಟಿಂಗ್ ಎಲ್ಲ ಅಲ್ಲೇ ಆಗ್ತಾ ಇದ್ದಿದ್ದಾ ಯಾವಾಗ್ಲೂ ಹಾ ಹೌದು ಯೋಗಮಂಡಲದಲ್ಲಿ? ಹೌದು ಹೌದು, ಹಾ ಹಾ ಅಲ್ಲಿ ಆಗ್ತಾ ಇದೆ. ದೇವಸ್ಥಾನದ ಹತ್ರ ಕೂಡ ಹಾಗೆ ಮಾಡ್ತಾ ಇದ್ದೇವೆ ನಾವು, ಸಂಘದ ಮೀಟಿಂಗ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಶಾಲಾ ಹತ್ರ ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ನಾವು ನಿನ್ನೆ ಮಾಡಿದ್ದು ಸಂಘದಿಂದ ಹೊರಗೆ ಬಂದಿದ್ದೇವಲ್ಲ ಮಾತಾಡುವಾಗ. ಹೌದು ನಾವು ಹೌದು ಹೌದು. ಸಂಘದಿಂದ ಹೊರಗೆ ಬಂದು ಕೆಲವು ಸಂಘದವರ ಸಮಸ್ಯೆಯನ್ನ ಹೇಳಲಿಕ್ಕೇನಂತ ಹೊರಗೆ ಬಂದಿದೆ. ಆಗ ಅವರು ಬಂದ್ರಲ್ಲ, ರಾಜೇಶ್ ಅಂತ ಹೇಳುವವರಿಗೆ ಯಾವುದೇ ಮಾತಾಡ್ಲಿ, ಸಮಾಧಾನದಿಂದ ಮಾತಾಡ್ಬೋದಿತ್ತಲ್ಲ. ಗಲಾಟೆ ಮಾಡೋ ಉದ್ದೇಶ ನಮ್ಗೂ ಇರ್ಲಿಲ್ಲ ಅಲ್ಲ. ನಾವು ಅವರು ಗಲಾಟೆ ರಾಜೇಶ್ ಅವರು ಎಂತ ಅಲ್ಲಿ ಯೋಗ ಮಂಡಲದಲ್ಲಿ ಏನೋ ಸದಸ್ಯರ? ಏನೋ ಒಬ್ರು ಸದಸ್ಯರಾಗಿದ್ರೆ, ಆದ್ರೂ ಸಮಸ್ಯೆ ಏನಂತ ಕೇಳ್ಬೇಕು ಅಲ್ಲ. ಇದು ಹೋಗಿ ಹೆಂಗಸರು ಮೇಲೆಗೆ ಬಿದ್ದು ಹಲ್ಲೆ ಮಾಡೋದು ಉಂಟ ಹೇಳಿ? ಒಂದು ಸಮಸ್ಯೆ ಏನು, ನಿಮ್ಗೆ ಸಮಸ್ಯೆ ಏನಾಗಿದೆ ಅದಕ್ಕೆ ಅಂತಂತ ನಾವು ಸಮಾಧಾನದಲ್ಲಿ ಮಾತಾಡ್ಬೇಕಿತ್ತು. ಅದು ಬಿಟ್ಟು ಆ ಒಂದು ಸಂಘದ ಸದಸ್ಯರಿಗೆ ಅವರ ಮೇಲೆ ಕೈ ಹಾಕಿ, ಅವರನ್ನು ದೂಡಿ, ಅವರ ತಲೆ ಕೂದಲನ್ನೆಲ್ಲ ಎಳೆದು ಅವರಿಗೆ ಹಲ್ಲೆ ಮಾಡ್ಲಿಕ್ಕೆ 2 ಮಂದಿ ಹೆಂಗಸರು ಬಂದಿದಾರಲ್ಲ. ನನಗೆ ಕೂಡ ಬಂದಿದ್ದಾರೆ, ಅವರು ಜೋರಾಗಿ ಮಾತಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದು ಅವ್ರದ್ದು ತಪ್ಪಲ್ವಾ ಸರ್? ಅದೇ ನಿನ್ನೆ ಅದು ಹೇಳ್ದಾಕಿ ನಾನು ಕ್ಯಾಮರಾ ಬಿಸಾಕಿದ್ರಲ್ಲಿ ಅಲ್ಲಿ ನಂದು ಕ್ಯಾಮರಾ ಮೈಕ್ ಎಲ್ಲ ಒಂದು 15,000 ರೂಪಾಯಿದ ಐಟಮ್ ಎಲ್ಲ ಎಲ್ಲಿ ಬಿಸಾಕಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಗಲಾಟೆ ಮಾಡ್ಲಿಕ್ಕೆ ಬಂದಿಲ್ಲ, ಅಷ್ಟು ಸಮಾಧಾನ ಅಂತ ಹೇಳುವ. ನಮ್ಮ ಮೇಲೆ ಅವರು ಆಟಕ್ಕೆ ಹೊಡಿಲಿಕ್ಕೆ ಬರುವಾಗ ನಿಜವಾಗ್ಲೂ ನಾವು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಯಾಕಂದ್ರೆ ಕಂಪ್ಲೇಂಟ್ ಕೊಡುದು, ಓಡಾಡುದು, ಅದೆಲ್ಲ ನಾವು ಹೋರಾಟದ ಉದ್ದೇಶನೇ ಅದು ಚೇಂಜ್ ಆಗ್ತದೆ ನಮ್ಗೆ. ಏನ್ ಗೊತ್ತಾ, ಇಲ್ಲಿ ಹೇಳಿದ್ರು ನಮ್ಗೆ. ಆನಂತರ ಸಂಜೆ ನನಗೆ ಕಾಲ್ ಎಲ್ಲ ಮಾಡಿ ಹೇಳಿದ್ರು, ನೀವು ಅವರಿಗೆ ಅವರೆಲ್ಲ ಹಲ್ಲೆ ಮಾಡಿದ್ರಲ್ಲ, ನೀವು ಕಂಪ್ಲೇಂಟ್ ಕೊಡ್ಬೇಕಿತ್ತು, ಯಾಕೆ ಬಿಟ್ಟದಂತ. ನಾನು ಹೇಳಿದೆ ಅವರಿಗೆ, ನಾವು ಗಲಾಟೆ ಮಾಡುವ ಉದ್ದೇಶದಿಂದ ಅಲ್ಲಿ ಇದು ಮಾಡಿದಲ್ಲ. ನಮ್ಮ ಸಮಸ್ಯೆ ಪರಿಹಾರ ಅವರ ಅಂದ್ರೆ ಆ ಉಳಿತಾಯ ಸಿಗುವ ಪಾಪದವ್ರದ್ದು ಆ ರೀತಿ ನಾವು ಸಮಾಧಾನದಿಂದ ನಮ್ಗೆ ಗಲಾಟೆ ಮಾಡಿ ಅಲ್ಲಿ ಇದು ಮಾಡ್ಬೇಕು ಉದ್ದೇಶ. ಆದ್ರೆ ಈಗ ನಾವೇನು ಅಲ್ಲಿ ಅವ್ರಿಗೆ ಏನಾದ್ರು ಬೈದಿದ್ವಾ? ಅವರು ಹಾಗೆ ಮಾಡಿದ್ರು, ಅವರ ಪರ್ಸನಲ್ ನಾವು ವಿಷಯನೇ ಹೋಗ್ಲಿಲ್ಲ. ಇಲ್ಲ ಸರ್, ಹೌದು. ಅದೊಂದು ಮಾಡುವವರು ಇದು ನೋಡಿ, ಇಲ್ಲಿ ಬಂದದ್ದು ನಾವು ಗಲಾಟೆ ಮಾಡುವ ಉದ್ದೇಶ ನಮ್ದು ಅಲ್ಲ, ನಿಮ್ದು ಅಲ್ಲ. ಅವರಿಗೆ ಸಮಾಧಾನದಿಂದ ಬಂದು ಮಾತಾಡ್ಬೋದಿತ್ತು, ಕೇಳ್ಬೋದಿತ್ತು. ನಾನು ಹೇಳುದು SP ಬಂದಿದ್ರಲ್ಲ, SP ಗೆ ಬಂದು ನಾವು ಕದ್ವಿ ನೋಡಿ, ಬನ್ನಿ ಉಳಿತಾಯದ್ದು ಇದನ್ನು ಹೇಳಿ ಅಂತ ನಾವು ಕರ್ದಿದ್ದೇವೆ. ಅವ್ರು ಬರ್ಲೇ ಇಲ್ಲ. ಅವ್ರಿಗೆ ತೆಗೆಸಿಕೊಡ್ತೇನೆ ಅಂತ ಭರವಸೆ ಕೊಟ್ಟು ಆದ್ರೆ ಹೋಗ್ಬೋದಿತ್ತಲ್ಲ. ಅಲ್ಲ, ನೀವು ಕೊಡಿ, ಏನಾದ್ರು ಮಾಡುವ, ವಿಡಿಯೋ ಮಾಡುದು ಬೇಡ ಅಂತ ಒಂದು ರಿಕ್ವೆಸ್ಟ್ ಮಾಡಿ ಆದ್ರೂ ಹೋಗ್ಬೋದಿತ್ತಲ್ಲ. ಅವ್ರು ಓಡಿ ಹೋಗಿದ್ದೆ ಯಾಕಿದೆ ಅಲ್ಲ? ಅದೇ ಹೇಳುದು, ಹೌದು. ಓಡಿ ಹೋದ್ರಲ್ಲ ಅವ್ರು ಬಂದು. ಅಂದ್ರೆ ಅವ್ರು ಗಲಾಟೆ ಮಾಡುವ ಉದ್ದೇಶ ಅವ್ರದ್ದು, ನಮ್ಮದಲ್ಲ. ಅದೇ ಹೇಳಿದಲ್ಲ ನಾನ್ ಸರ್, ಅವರ ಗಲಾಟೆ ಮಾಡುವ ಉದ್ದೇಶ. ಇಲ್ಲಿ ಕೂಡ ಒಂದು ಊರಲ್ಲಿ ಯಾವ್ದಾದ್ರು ಇದಾದ್ರೂ ಕೂಡ ಅವರು ಅದೇ ರೀತಿ ಮಾಡೋದು. ಈಗ ನಾವು ಮಾಡುದು ಏನಾದ್ರು ತಪ್ಪಿದ್ರೆ, ಈಗ ನಾವು ಕೂಡ ಈಗ ನಿಮ್ಗೆ ಎಲ್ಲಾ ಡಾಕ್ಯುಮೆಂಟ್ ನಿಮ್ಗೆ ತೋರಿಸಿ ನಾವು ಸಾಕ್ಷಿ ಸಮೇತನೇ ನಿಮ್ಗೆ ಹೇಳುವುದು. ಮತ್ತೆ ಅವ್ರದ್ದು ನಮ್ಮದೇನೋ ತಪ್ಪಿದ್ರೆ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಇಲ್ಲಾಂದ್ರೆ ನಾವು ಈಗ ನೋಡಿ, ನಮಗೆ 3 ಕಡೆ ನಮ್ಗೆ ಕಂಪ್ಲೇಂಟ್ ಮಾಡಿದ್ರು. ಈಗ ನನ್ನ ಮೇಲೆ ಇವರು ರವೀಂದ್ರ ಶೆಟ್ಟಿ ಅವರ ಮೇಲೆ ತುಂಬಾ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ. ನನ್ನ ಮೇಲೆ ಈಗ 3 ಕಡೆ ಕಂಪ್ಲೇಂಟ್ ಮಾಡಿದ್ರು, ಇವರು ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ನಾವ್ ಹೇಳಿದ್ವಿ, ಡಾಕ್ಯುಮೆಂಟ್ ಸಮೇತ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸಿದ್ದೇವೆ. ನೋಡಿ, ನಾವು ಇದನ್ನು ಏನು ದಾಖಲೆ ಇದೆ, ಇವರು ಏನು ತಪ್ಪಿದೆ, ಇದ್ರ ಬಗ್ಗೆ ನಾವು ನಮ್ಮನ್ನು ಕರೆದಾಗ ನಾವು ಹೋಗುದು. ನಾವಲ್ಲಿ ಹುಡುಕಿಕೊಂಡು ಹೋಗಿ ಅವ್ರು ಕರೆದು ನಾವು ಹೇಳುವುದಲ್ಲ. ನಮ್ಮನ್ನವರು ಕರೀತಾರೆ, ಅಲ್ಲಿ ಕಾಯ್ತಾರೆ, ಬೆಳಗಿಂದ ಸಂಜೆ ತನಕ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ಅವರಿಗೆ ನಾವು ಈ ತರ ಇದೆ, ನೀವು ಕಟ್ಟುದು ಬಿಡುವುದು ನಿಮ್ಮ ಇಷ್ಟ, ನಾವು ಹೇಳುವುದು ಕಟ್ಲೇಬೇಡಿ ಅಂತ. ಈ ತರ ಎಲ್ಲ ಸಮಸ್ಯೆ ಇದೆ. ಇದು ಸಮಸ್ಯೆ ಸರಿಯಾಗೋ ತನಕ ಈಗ 6,500 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾರಾದ್ರೂ ಅದ್ರ ಬಗ್ಗೆ ಮಾತಾಡ್ತಾರ? ಇಲ್ಲ. ಇನ್ನು ಮುಂದೆ ಈಗ ಆಗಿರೋದ್ರನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಬಾರ್ದು ಅಂತ ಉದ್ದೇಶದಿಂದ ನಾವು ಈ ತರ ಮಾಡ್ಲಿಕ್ಕೆ ಹೋಗುದು. ಇದರಲ್ಲಿ ನಮ್ದು ಅಂದ್ರೆ ನೋಡಿ, ನಮ್ಗೆ ಕೆಲವರದ್ದು ಸಮಸ್ಯೆ ಹೇಳುವಾಗ ಈಗ ನೀವು ಕೂಡ ಅಷ್ಟೇ, ಏನು ಈಗ ಅಲ್ಲಿ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ನೀವು ಅಲ್ಲಿ ಈಗ ಕೆಲಸ ಬಿಟ್ಟಿದ್ದು. ಹೌದು ಸರ್, ಹೌದು. ತುಂಬಾ ಟಾರ್ಚರ್ ಆಯ್ತು. ಈಗ ಎಷ್ಟು ಸಮಯ ಆಯ್ತು ನೀವು ಕೆಲಸ ಬಿಟ್ಟು? ನಾನು 1.5 ವರ್ಷ ಆಗ್ತಾ ಬಂತು. ನನಗೆ ತುಂಬಾ ಕಿರಿಕಿರಿ, ತುಂಬಾ ತಡೆಯಲು ನನಗೆ ಅಸಾಧ್ಯ ಅಷ್ಟು ಕಿರಿಕಿರಿ. ನನಗೆ ಅಷ್ಟು ಕಿರಿಕಿರಿ ಆದ ಕಾರಣ ನಾನು ಬಿಟ್ಟದ್ದು. ಬೇಡ ಕೆಲಸ, ಬೇಡ ಅಷ್ಟು ಕಿರಿಕಿರಿ ಬೇಡ ಅಂತ ನಾನು ಕೂಡ ಕೆಲಸ ಬಿಟ್ಟದ್ದು. ಅವ್ರದ್ದು ಅಷ್ಟು ಟಾರ್ಚರ್ ಇದೆ, ಅದಕ್ಕೆ ನಾನು ಕೆಲಸ ಬಿಟ್ಟದ್ದು. ಈಗ ನೀವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಕಮಿಷನ್ ಎಲ್ಲ ಕೊಡ್ತಾ ಇದ್ರಲ್ಲ, ಎಷ್ಟು ಅದು ಒಂದು ಸಂಘ ಮಾಡಿದ್ರೆ?
ಅಂದ್ರೆ ಒಂದು ನಮ್ಗೆ ಕಮಿಷನ್ ಲೆಕ್ಕದಲ್ಲಿ ನಮಗೆ ಇದು ಸಂಬಳ ಬರುದು. ನಮ್ಗೆ ಸಂಬಳ ಅಂತ ಫಿಕ್ಸ್ ಅಂತ ಇಲ್ಲ. ಫಿಕ್ಸ್ ಅಂತ ಆ, ಸಂಬಳ ಇಲ್ವಾ? ಇಲ್ಲ, ಫಿಕ್ಸ್ ಸಂಬಳ ಇಲ್ಲ. ಹಾ. ಎಲ್ಲದ್ರಲ್ಲೂ ಅಂದ್ರೆ ಅವರು ಕೊಡುವಂತದ್ದು ಎಲ್ಲದ್ರಲ್ಲೂ ಕಮಿಷನ್ ರೀತಿ ಬರುದು. ಅದೇ ಒಂದು ಸಂಘ ಮಾಡಿದ್ರಂತ ಏನೋ ಒಂದು 200 ರೂಪಾಯಿ ಏನೋ ಕೊಡ್ತಾರೆ ಅಷ್ಟು. ಆ ನಂತರ ಬೇರೆ ಅದ್ರಲ್ಲಿ ಮೈಕ್ರೋ ಬಚತ್ ಮಾಡಿದ್ರೆ ಅದು ಉಂಟಲ್ಲ, ಮೈಕ್ರೋ ಬಚತ್ ಅದು ಹೋಗಿ ಈಗ ಏನೋ ಭೀಮಾ ಜ್ಯೋತಿ ಏನೋ ಒಂದು ಪಾಲಿಸಿ ಮಾಡಿದ್ದಾರೆ. ಅದರಲ್ಲಿ ಒಂದು ಪಾಲಿಸಿ 2 ಲಕ್ಷ ಮಾಡಿದ್ರೆ ಒಂದು 500 ರೂಪಾಯಿ, 1 ಲಕ್ಷದ ಮಾಡಿದ್ರೆ ಒಂದು 250 ರೂಪಾಯಿ ಏನೋ ಬರುತ್ತೆ. ಆಮೇಲೆ ವಾರದ್ದು ಕಲೆಕ್ಷನ್ PRK ಇಲ್ವಾ? ಅದು PRK ಅಂತ ಮೊತ್ತ ಅವರಿಗೆ ಸಂಘದ ಸದಸ್ಯರಿಗೆ ಲೋನಿನ ಮೇಲೆ ತುಂಬಾ ಹಣ ಹಾಕ್ತಾ ಇದ್ದಾರಲ್ಲ ಇವಾಗ. ಅದು ಅಲ್ಲ, ನಮಗೆ ಬರುವಂತ ಸಂಘದ್ದು ನಮಗೆ ಸಂಬಳ ಅಂತ ಬರುದಿಲ್ಲ, ಕಮಿಷನ್ ಮೊತ್ತದಲ್ಲಿ ಬರುದು ನಮಗೆ. ಅದ್ರ ಮೇಲೆ ಬರುತ್ತೆ. ಒಂದು ಲೋನು 1 ಲಕ್ಷ 2 ಲಕ್ಷ 3 ಲಕ್ಷ, ಅದು ಕೂಡ ನಮಗೆ ಇಷ್ಟು ಲೋನು ಹೋಗ್ಬೇಕಂತ ಅಲ್ಲಿಂದ ಟಾರ್ಚರ್ ಇದೆ. ನಮ್ಗೆ ಹೋಗ್ಲೇಬೇಕು ಕಡ್ಡಾಯ ಅಂತ ನಮ್ಗೆ ಟಾರ್ಚರ್ ಅದು ಕೂಡ ಇದೆ ಅಲ್ಲಿ. ಎಲ್ಲ ನಮ್ಮನ್ನುಂಟಲ್ಲ ಟಾರ್ಚರ್ ಮಾಡಿಯೇ ಅವರು ನಮ್ಮಂದ ಎಲ್ಲ ಮಾಡಿಸೋದು. ಅದು ಮಾಡಿಸಿ, ಸೋಲಾರ್ ಮಾಡಿಸಿ, ಕುಕ್ಕು ಸ್ಟವ್ ಮಾಡಿಸಿ, ಇದು ಮಾಡಿಸಿ ಅಂತ ಎಲ್ಲಾ ಮಾಡಿಸ್ತಾ ಇರ್ತಾರೆ. ಮತ್ತೆ ನಮಗೆ 11 ತಿಂಗಳು ಮಾತ್ರ ನಾವು ಅವರ ಅಗ್ರಿಮೆಂಟ್ ಅಲ್ಲಿ ಕೆಲಸ, ಪರ್ಮನೆಂಟ್ ಅಂತ ನಮ್ಗಿಲ್ಲ. ಪರ್ಮನೆಂಟ್ ಇಲ್ಲ, 11 ತಿಂಗಳು ಮಾತ್ರ. 11 ತಿಂಗಳ ನಂತರ ವಾಪಸ್ ರಿನ್ಯೂವಲ್. ರಿನ್ಯೂವಲ್ ಮತ್ತೆ ಹೊಸದಾಗಿ ಜಾಯಿನ್ ಆಗ್ಬೇಕು. ಹೊಸದಾಗಿ ಜಾಯಿನ್ ಆಗ್ಬೇಕು. ನೆಕ್ಸ್ಟ್ 11 ತಿಂಗಳು. ಅದು ನಿಮಗೆ ಮಾತ್ರನಲ್ಲ, ನಿಮ್ಮ ಮೇಲಧಿಕಾರಿಗಳಿಗೆ ಎಲ್ಲರಿಗೂ ಅದೇ ತರನ? ಇಲ್ಲ, ಅವರಿಗೆ ಇಲ್ಲ, ನಮಗೆ ಮಾತ್ರ. SP ಅಂತ ಕೆಲಸ ಮಾಡುವವರಿಗೆ ಮಾತ್ರ. ಅವರಿಗೆ ಅಂತ ಹೇಳಿದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಎಲ್ಲ ಮಾಡಿಸ್ತಾರೆ, ಹಾಗೆಲ್ಲ ಹೋಗ್ತದೆ. ನಮಗೆ ಮಾತ್ರ. ಮತ್ತೆ ಸಂಘ ಕಡ್ಡಾಯ ಮಾಡ್ಬೇಕು. ತುಂಬಾ ಎಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ. ಅದೆಲ್ಲ ಸಹಿಸ್ಲಿಕ್ಕೆ ಆಗದೆ ನಾನು ಬಿಟ್ಟದ್ದು, ಕೆಲಸ ಬಿಟ್ಟದ್ದು. ನಿನ್ನೆ ಮಾತಾಡುವಾಗ ಅಲ್ಲಿ ಎಷ್ಟು ಜನಕ್ಕೆ ಅದು ಇದು ಉಳಿತಾಯ ಸಿಗ್ಲಿಲ್ಲ? 1.5 ವರ್ಷ ಆಯ್ತು. 4 ಮಂದಿಗೆ ಉಳಿತಾಯ. ಅದು ನಿಮಗೆ ನೀವು ಅಲ್ಲಿ ಕೆಲಸ ಬಿಟ್ಟ ಆದ್ಮೇಲೆ ಅವರು ಇದು ಸಂಘ ಬಿಟ್ಟಿದ್ದ? ನಾನು ಕೆಲ್ಸದಲ್ಲಿ ಇರುವ ಅಂದ್ರೆ ನಾನು ಬಿಡುವ ಒಂದು 6 ತಿಂಗಳು ಮುಂಚೆ ಎಲ್ಲ ಆ ಸಂಘದಲ್ಲಿ 8 ಮಂದಿ ಏನೋ ಇದ್ರು. ಅವ್ರು ಕೇಳ್ತಾ ಇದ್ರು ನಮ್ದು ಉಳಿತಾಯ ಕೊಡಿ ಅಂತ. ನನ್ಗೆ ಕೂಡ ತುಂಬಾ ಇದು ಮಾಡಿದ್ರು. ನಾನು ಅವರಿಗೆ ಸಮಾಧಾನ ಮಾಡಿ ತೆಗಿಸಿಕೊಡ್ತೇನೆ ಅಂತ ಹೇಳಿ ಅವರಿಗೆ ಇವರಿಗೆ ಮೇಲಾಧಿಕಾರಿ ಕಳಿಸ್ಲಿಕ್ಕೆ ಅಷ್ಟೇ. ಅವ್ರು ನಿಮ್ಮ ಕೈಯಿಂದ ಕೊಡ್ಲಿಕ್ಕೆ ಆಗ್ತದೆ? ಅವ್ರು ಇಲ್ಲ ನಾನು ಮೇಲಾಧಿಕಾರಿಗೆ ನಾನು ಅರ್ಜಿ ಕೊಡ್ಬೇಕಾದ್ರೂ ಕೂಡ ನನ್ಗೆ ಅವ್ರದ್ದು ಕಿರಿಕಿರಿ ಇರ್ತದೆ ಅಲ್ಲಿ. ಅರ್ಜಿ ಅವರಿಗೆ ಒಂದು ಇವ್ರದ್ದು ಇದು ಮಾಡಿ ಕೊಡುವಾಗ ಕೂಡ ನನ್ಗೆ ಅವ್ರು ತುಂಬಾ ಕಿರಿಕಿರಿ ಮಾಡಿದ್ರೆ, ಆದ್ರೂ ಈ ಸಂಘದ ಸದಸ್ಯರಿಗೆ ಸಮಾಧಾನಿಸಿ ಕುಡಿತೇವೆ ಹೀಗೆ ನಮ್ಗೆ ಕೂಡ ಕಷ್ಟ ಉಂಟಂತ ಹೇಳಿ ನಾನು 4 ಮಂದಿದ್ದು ಉಳಿತಾಯದ ಹಣವನ್ನು ತೆಗಿಸ್ಲಿಕ್ಕೆ ಸಂಘದವರ ಹತ್ರ ಎಲ್ಲ ಸಿಗ್ನೇಚರ್ ಎಲ್ಲ ತೆಗೆಸಿಕೊಂಡು ನಾನು ಬಿಡುವ ಲಾಸ್ಟ್ ಟೈಮಿಗೆ, ನಾನು ರಿಸಲ್ಟ್ ಲೆಟರ್ ಕೊಡುವ ಟೈಮಿಗೆ ನಾನು ಕೊಟ್ಟು ಬಿಟ್ಟಿದ್ದೇನೆ. ಸಂಘದವರಿಗೆ ಹೇಳಿದ್ದೇನೆ, ನಾನು ಇನ್ನು ಕೆಲಸದಲ್ಲಿ ಇಲ್ಲ, ನಿಮ್ಮ ಇದನ್ನು ಕೊಟ್ಟಿದ್ದೇನೆ, ನೀವು ಸೂಪರ್ವೈಸರ್ ಹತ್ರ ಮಾತಾಡಿ ತೆಗಿಸ್ತೇನೆ. ಆವಾಗ ಆ ಸಂದರ್ಭದಲ್ಲಿ ಈ 4 ಮಂದಿ ಕೇಳಿದ್ರಂತೆ, ಇನ್ನು ನಮ್ಮ 4 ಮಂದಿದು ಯಾವಾಗ ಕೊಡ್ತೀರಾ ಅಂತ. ಆ 4 ಎಲ್ರದ್ದು ಒಟ್ಟಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಸೂಪರ್ವೈಸರ್ ಹೇಳಿದ್ರು ಆವಾಗಂತೆ ಅವರ ಹತ್ರ. ಸಂಘದ ಸದಸ್ಯರೇ ಖುದ್ದು ನನ್ನ ಹತ್ರ ಹೇಳಿದ್ದು, ಆಗುದಿಲ್ಲ, ನಿಮ್ಮದು 1 ತಿಂಗಳು ಬಿಟ್ಟು ಕೊಡುವ ಅಂತ. 4 ಮಂದಿ ಸದಸ್ಯರದ್ದು ಕೊಟ್ಟು ನಿಮ್ಮದು 1 ತಿಂಗಳು ಬಿಟ್ಟು ನಿಮ್ಗೆ 4 ಸದಸ್ಯರಿಗೆ ಇನ್ನು ಕೊಡುವ ಅಂತ. ಸಂಘದ ಸದಸ್ಯರಿಗೆ 1 ತಿಂಗಳಲ್ಲ 1 ವರ್ಷ ಕಳೆದ್ರು ಅವ್ರದ್ದು ಉಳಿತಾಯದ ಹಣವನ್ನು ಕೊಡ್ಲಿ. ಈಗ ನಾರ್ಮಲ್ ಆಗಿ ಈಗ ಸಂಘ ಬಿಟ್ಟವರಿಗೆ ಉಳಿತಾಯ ಕೊಡ್ತಾ ಇದ್ದಾರಾ? ಸ್ವಲ್ಪ ಜನ ಕೊಟ್ಟು ಸ್ವಲ್ಪ ಜನ ಕೊಡದೆ ಈ ತರ ಎಲ್ಲ ಮಾಡ್ತಾರೆ ಇದ್ದಾರೆ. ಆತರ ಸ್ವಲ್ಪ ಜನಕ್ಕೆ ಕೊಟ್ಟು ಕೊಡದೆ ಆತರ ಕೊಡ್ತಾರೆ. ಬಿಟ್ಟವರಿಗೆ ಕೊಡ್ತಾ ಇದ್ರು ಯಾವಾಗ ಅಂದ್ರೆ ಈಗ ಸಂಘ ಬೇಡ ನಮ್ಗೆ ಉಳಿತಾಯ ಕೊಡಿ ಅಂತ ಈಗ ಸಂಘ ಬಿಟ್ಟು ಹೋಗ್ತಾರಲ್ಲ, ಅಂತವ್ರಿಗೆ ಎಲ್ಲರಿಗೂ ಕೊಡ್ತಾ ಇಲ್ವಾ? ಇಲ್ಲ, ಅಷ್ಟು ಸುಲಭದಲ್ಲಿ ಕೊಡುದಿಲ್ಲ. ತುಂಬಾ ಇದೇ ತರ ಮಾಡಿಸಿ ಕೊಡುದು ಇದೆ. ಹಾಗೆ ಸರಿ, ನಾನದು ನಾಳೆ ವಿಡಿಯೋ ಹಾಕ್ತೇನೆ. ಜಾಸ್ತಿ ಸಂಘ ನಿಲ್ಲಿಸ್ಬೇಕು, ಎಲ್ಲ ನಿಲ್ಲಿಸ್ಬೇಕು, ಇದು ನಿಲ್ಬೇಕು. ಈಗ 6 ತಿಂಗಳಲ್ಲಿ ಲಾಸ್ಟ್ ಅವರ ಮೇಲೆ ಈಗ ಏನಾದ್ರು ಈಗ ಮರುತನಿಕೆ ಸ್ಟಾರ್ಟ್ ಆದ್ರೆ ಎಲ್ಲ ಬಂದಾಗ್ತದೆ. ಸರಿ, ಆಯ್ತು. ಧರ್ಮಸ್ಥಳದಿಂದ ನಾವು ಸಾಲ ಕೊಡುವುದು ಅಂತ ಒಮ್ಮೊಮ್ಮೆ ಹೇಳ್ತಾರೆ, ಬ್ಯಾಂಕಿಂದ ಕೊಡುವುದು ಅಂತ. ಧರ್ಮಸ್ಥಳದಿಂದ ಸಾಲ ಕೊಡುವುದಾದ್ರೆ ಅದು ಯಾರ ಹಣ? ಧರ್ಮಸ್ಥಳ ಎಲ್ಲಿ ಹಣ ಹೇಳ್ಬೇಕಲ್ಲ ಇವರು. ಡಬ್ಬಿಯ ಹಣ ಸಾಲ ಕೊಡುವುದಾದ್ರೆ ಡಬ್ಬಿಯ ಹಣವನ್ನು ಸಾಲ ಕೊಡ್ಲಿಕ್ಕೆ ಹೇಳಿದ್ದು ಯಾರು? ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಡಬ್ಬಿಯ ಹಣವನ್ನು ಸಾಲ ಕೊಡ್ಲಿಕ್ಕೆ? ಇಲ್ಲ, ಬ್ಯಾಂಕಿಂದ ಕೊಡೋದಾದ್ರೆ ಬ್ಯಾಂಕಿನವರು ವಸೂಲು ಮಾಡ್ತಾರೆ.
ಈಗ ನೋಟಿಸ್ ಕಳಿಸ್ತಾರೆ, ಬ್ಯಾಂಕಿನವರು ವಸೂಲು ಮಾಡ್ತಾರೆ. ನಿಮಗೆ ಯಾಕೆ? ಈಗ ಮೊನ್ನೆ ಕೂಡ ಹೇಳ್ತಾ ಇದ್ರು, ನಮಗೆ ಸಂಬಳ ಬರೋದು, ನಮ್ಮ ಆಂತರಿಕ ವೆಚ್ಚ ಖರ್ಚು ಎಲ್ಲ ಬರುವುದು ಈ ಬಡ್ಡಿಯಿಂದಲೇ ಅಂತ. ನಿಮಗೆ ನೀವು ಯಾಕೆ ಬೇಕು? ನಮಗೆ ಮಧ್ಯವರ್ತಿಗಳು ಯಾಕೆ ಬೇಕು? ನಾವು ಡೈರೆಕ್ಟಾಗಿ ಲೋನನ್ನು ಬ್ಯಾಂಕಲ್ಲಿ ಕಟ್ತೇವಲ್ಲ. ಯಾರು ನಮಗೆ ಸಾಲ ಕೊಟ್ಟಿದ್ದಾರೆ ಅವರು ಮನೆಗೆ ಬಂದು ಕೇಳಲಿ ಅಲ್ಲ, ಅವರು ನೋಟಿಸ್ ಕೊಡಲಿ ಅಲ್ಲ, ನಾವು ಅದೇ ಬ್ಯಾಂಕಿಗೆ ಮತ್ತೆ ಸಾಲ ಕಟ್ತೇವಲ್ಲ. ಈ ವಿಡಿಯೋದ ಕೆಳಗಡೆ ನಾವು ನಂಬರ್ ಕೊಟ್ಟಿರ್ತೀವಿ. ಈ ಥರ ಏನಾದರೂ ಸಮಸ್ಯೆ ಬಂದರೆ ನಮಗೆ ವಾಟ್ಸಪ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ ನಮಗೆ ಹೇಳಿ, ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ. ನಿಮಗೆ ಏನೇ ಸಮಸ್ಯೆ ಬಂದರೂ ಯಾರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಹೋಗಬೇಡಿ. ದಯವಿಟ್ಟು ಆತ್ಮಹತ್ಯೆ ಒಂದು ಆಲೋಚನೆ ಬಂದ ಕೂಡಲೇ ನಮಗೆ ಅಲ್ಲಿ ನಮ್ಮ ನಂಬರ್ಗೆ ಫೋನ್ ಮಾಡಿ. LH ಮಂಜುನಾಥರೇ, ನಿಮ್ಮ ಹತ್ರ ಕೇಳೋದು ನಾವು, ನೀವು ಅಲ್ಲಲ್ಲಿ ರೌಡಿಗಳನ್ನಿಟ್ಟು ನಮ್ಮನ್ನು ಬೆದರಿಸ್ತಿದ್ದಾರಲ್ಲ, ನೀವು ಕಾನೂನು ಪ್ರಕಾರವಾಗಿ ಹೋಗ್ಲಿಕ್ಕೆ ಏನಾಗ್ತದೆ ನಿಮಗೆ? ಇದರಿಂದ ನಾವು ಇದನ್ನೆಲ್ಲ ನಿಲ್ಲಿಸ್ತೇವೆ ಅಂತ ನೀವು ಅಂದ್ಕೊಬೇಡಿ. ಇದು ಜಾಸ್ತಿ ಆಗ್ತದೆ. ನಾವು ಒಬ್ಬರನ್ನಿಬ್ರು ನೀವು ಸಾಯಿಸ್ಬೋದು. ಒಬ್ಬರನ್ನು ಸಾಯಿಸಿದ್ರೆ ನಿಮ್ಗೆ 100 ಜನ ಬರ್ತಾರೆ, ಗೊತ್ತುಂಟ ನಿಮಗೆ? ನಮ್ಮ ಮೇಲೆ ಒಂದು ಗೆರೆ ಬಿದ್ದರೆ ಇಲ್ಲಿ 1000 ಜನ ಬರ್ತಾರೆ. ನೀವು ಅಂದ್ಕೋಬೋದು ಇವ್ರ ಹಿಂದೆ ಯಾರೂ ಇಲ್ಲ, ಎಲ್ಲರಿದ್ದಾರೆ. ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಎಲ್ಲ ಕೆಲಸಗಳು ನಾವು ಮಾಡ್ತಾ ಇದ್ದೇವೆ. ಬರೀ ಸಂಘವನ್ನು ನಿಲ್ಲಿಸುವಂಥ ಕೆಲಸ ಮಾತ್ರ ಅಲ್ಲ, ಎಲ್ಲಿಯೂ ಕೂಡ ನಿಮ್ಮ ಮನೆಗೆ ಬಂದರೆ ವಿಡಿಯೋ ಮಾಡಿ ನಮಗೆ ಕಳಿಸಿ. ನಾವು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಕಳಿಸಿ, ನಾವು ಅದನ್ನು ಪ್ರಸಾರ ಮಾಡ್ತೀವಿ. ಜನಗಳಿಗೆಲ್ಲ ತಿಳಿಯಬೇಕು ಯಾವ್ಯಾವ ಊರಲ್ಲಿ ಎಲ್ಲೆಲ್ಲ ಎಷ್ಟೆಷ್ಟು ಗೂಂಡ ಜನಗಳನ್ನು ಇವರೆಲ್ಲ ಇಟ್ಟಿದ್ದಾರೆ, ಇವರು ಗೂಂಡ ರೀತಿಯಲ್ಲಿ ವಸೂಲು ಮಾಡ್ತಾ ಇದ್ದಾರೆ. ಕಾನೂನು ಪ್ರಕಾರವಾಗಿ ಇವರು ವಸೂಲು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಈಗ ನೋಡಿ, ನಮ್ಮ ವಿಡಿಯೋಗಳನ್ನು ನೋಡಿ ಒಂದು 10 ಜನಕ್ಕೆ ಖುಷಿ ಆಗ್ಬೋದು. ಇವರಿಗೆ ಹೊಡೆದಿದ್ದಾರೆ, ಸರಿಯಾಗಿ ಹೊಡೆದಿದ್ದಾರೆ, ಇವರೆಲ್ಲ ಕ್ಯಾಮರಾ ಕಿತ್ತು ಬಿಸಾಕಿದ್ದಾರೆ ಅಂತ ಹೇಳ್ಬೋದು, 10 ಜನ ಹೇಳ್ಬೋದು. ಆದರೆ 1000 ಜನ ಅಲ್ಲಿ ನಿಮ್ಮ ಮುಂದೆ ನಿಲ್ಲಿಸಲಿಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಅದು ಗೊತ್ತುಂಟ ನಿಮಗೆ? 1000 ಜನ. ನೀವೀಗ ರೌಡಿಸಮ್ ಎಲ್ಲ ಈಗ ನಡೆಯುವುದಿಲ್ಲ. ನಿಮ್ಮದು ರೌಡಿಸಮ್ ಎಲ್ಲ ಅದು ಹಳೆ ಕಾಲದಲ್ಲಿ ಆಯಿತು, ಇನ್ನಾಗುವುದಿಲ್ಲ. ನೀವು ಕಾನೂನು ಕ್ರಮವಾಗಿ ಸಮಾಧಾನವಾಗಿ ಏನಾದರೂ ಸ್ವಲ್ಪ ಆದಷ್ಟು ವಸೂಲು ಮಾಡಲಿಕ್ಕೆ ಟ್ರೈ ಮಾಡಿ. ಈ ಥರ ರೌಡಿಸಮ್ ತೋರಿಸಿದ್ರೆ ಇಲ್ಲಿ ಈಗ ಎಲ್ಲ ಬುದ್ಧಿವಂತರಾಗಿದ್ದಾರೆ ಜನಗಳು, ನಿಮ್ದೆಲ್ಲ ತಿಳ್ಕೊಂಡಿದ್ದಾರೆ. ಇಲ್ಲಿ ತನಕ ನೀವು ಬಾಯಲ್ಲಿ ಮಾತ್ರ ಮಾತಾಡ್ತಾ ಹೋಗಿದ್ರಿ, ದಾಖಲೆ ಯಾವುದು ತೋರಿಸಿಲ್ಲ. ಆದರೆ ದಾಖಲೆಗಳನ್ನು ನಾವು ತೋರಿಸಿದ್ದೇವೆ. ನಿಮ್ಮ ಹತ್ರ ಯಾವುದು ದಾಖಲೆಗಳು ಇಲ್ಲ, ನಿಮ್ಮ ಮೇಲೆ ಏನೇನು ಆಗಿದೆ ಅಂತ ನಾವು ತೋರಿಸಿದ್ದೇವೆ, ಲೆಕ್ಕ ಸಮೇತ. ನಿಮಗೆ ತಾಕತ್ತಿದ್ರೆ ನಮ್ಮ ಮುಂದೆ ಬಂದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಓಡಿ ಹೋಗೋದಲ್ಲ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.